ಬೆಂಗಳೂರಿನಲ್ಲಿ ಹೋರಾಟ ಹಮ್ಮಿಕೊಳ್ಳಲು ಮೊದಲು ಉದ್ದೇಶಿಸಲಾಗಿತ್ತು. ಫೆಬ್ರವರಿ 3ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲು ತೀರ್ಮಾನ ಮಾಡಲಾಗಿತ್ತು. ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹತ್ತಿಕ್ಕಿವೆ ಎಂದು ಪ್ರತಿಭಟನಾಕಾರರು ದೂರಿದರು. ರಾಜ್ಯದ ವಿವಿಧೆಡೆಯಿಂದ ಬಂದ ಕಾರ್ಯಕರ್ತರನ್ನ ರೈಲ್ವೆ ನಿಲ್ದಾಣದಲ್ಲಿ ತಡೆಹಿಡಿಯಲಾಗಿದೆ ಎಂದು ಧುರೀಣರು ಆಪಾದಿಸಿದರು. ಫೆಬ್ರವರಿ 3 ತಾರೀಕಿಗೆ ರಾಜ್ಯೋಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ಕೊಂಡು ತೀರ್ಮಾನ ಮಾಡ್ತಾ ಇತ್ತ. ಆ ತೀರ್ಮಾನನು ಹತ್ತಿಕ್ಕ್ಯಾರೆ. ಇನ್ನು ರಾಜ್ಯ ಸರ್ಕಾರ ಅಂಚನೆ ಕೇಂದ್ರ ಸರ್ಕಾರದ ನೀತಿದಾದ್ರ ಇನ್ನು ಆ ಹೋರಾಟನು ಹತ್ತಿಕ್ಕದನು ದಾಯಪಂಡ ಇನ್ನು ಪೋಯಿನ 4,000 ಜನಕ್ಕಳೇನು ಇನ್ನು ರೈಲ್ವೆ ಸ್ಟೇಷನ್ ಬೆಂಗಳೂರದ ರೈಲ್ವೆ ಸ್ಟೇಷನ್ ಹಿಡಿದು ಅಂಚಿ ಮಿಸ್ಕಾಂದಿಲ್ಲಕ್ಕ ಇನಿ ರಾಜ್ಯದ ಆಡಳಿತ ಮಂತದನು. ಬಿಸಿಯೂಟ ನೌಕರರಿಗೆ ಸರಿಯಾದ ವೇತನ ನೀಡುವ ಯೋಗ್ಯತೆ ಸರ್ಕಾರಕ್ಕಿಲ್ಲ ಎಂದು ದೂಷಿಸಿದ ಅವರು ಈ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡಲು ಯಾವ ಕಾರಣಕ್ಕೂ ಬಿಡುವುದಿಲ್ಲ ಎಂದರು. ವ್ಯವಸ್ಥೆದ ಪ್ರೋಗ್ರಾಮ್ ಇತ್ತನಲ್ಲ ಐಕು ಪೊರ್ಲಾಯಿನ ಅಡುಗೆ ಮಂತು ಕೊರ್ದು ಪೊರ್ಲುದ ವ್ಯವಸ್ಥೆ ಮಂತು ಕೊರ್ದು ಆ ಪೊರ್ಲುದ ವ್ಯವಸ್ಥೆಗೆ ಇನಿ ಸರಿಯಾದ ಸಂಬಳ ಕೊರಿಯರೆ ಈ ಸರ್ಕಾರಕ್ಕೂ ಯೋಗ್ಯತೆ ಇದ್ದಿ. ಕೇಂದ್ರ ಸರ್ಕಾರದ ನೀತಿ ಇರ್ತಾದ್ರ ಇನ್ನು ಕೇಂದ್ರದ ವ್ಯವಸ್ಥೆ ಎಂಚಿನ ಉಂಡೊಂದು ಪಂಡ ಇಡೀ ವ್ಯವಸ್ಥೆ ಕೇಂದ್ರ ಸರ್ಕಾರ ಇನ್ನು ಖಾಸಗಿ ದಕ್ಲೆ ಕೊರಿಯರೆ ಬಿದಡೊಂದುಂಡು ಇನ್ನು ಖಾಸಗಿ ದಕ್ಲೆಗೆ ಕೊರ್ಪುನೇನು ಎಂಬುದು ಖಂಡಿತವಾದಲ್ಲ ಹತ್ತಿಕ್ಕುವ